ಟಾಟಾ ಗ್ರೂಪ್ಗೆ ಸೇರ್ಪಡೆಗೊಂಡ ಏರ್ ಇಂಡಿಯಾ ಉಚಿತ ಟಿಕೆಟ್ ಆಫರ್ ನೀಡಿದೆಂಬ ಮಾಹಿತಿಯುಳ್ಳ ನಕಲಿ ಸಂದೇಶ ಹರಿದಾಡುತ್ತಿದೆ. ದೇಶದಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಕಡಿಮೆಯಾಗುತ್ತಿದ್ದಂತೆ ಮಾರುಕಟ್ಟೆ ಸಂಪೂರ್ಣವಾಗಿ ತೆರೆದುಕೊಂಡಿದೆ. ವ್ಯಾಪಾರಸ್ಥರು ಗ್ರಾಹಕರನ್ನ ಸೆಳೆಯಲು ವಿಧದ ಆಕರ್ಷಣೀಯ ಆಫರ್ಗಳನ್ನು ನೀಡುತ್ತಿದ್ದಾರೆ. ಇತ್ತ ಜನರನ್ನು ಸಹ ಹಳೆಯ ಶೈಲಿಗೆ ಮರಳುತ್ತಿದ್ದಾರೆ. ಇನ್ನು ನಾವು ಸಹ ಕಡಿಮೆ ಇಲ್ಲ ಎಂಬಂತೆ ವಿಮಾನಯಾನ ಸಂಸ್ಥೆಗಳು ರಿಯಾಯಿತಿ ದರದ ಪ್ರಯಾಣದ ಆಫರ್ಗಳನ್ನು ನೀಡುತ್ತಿವೆ. ಆದರೆ ಈ ಆಫರ್ಗಳನ್ನು ಬಂಡವಾಳ ಮಾಡಿಕೊಂಡು ಕೆಲ ನಕಲಿ ವೆಬ್ಸೈಟ್ಗಳು ರಚನೆಯಾಗಿದ್ದು ಜನರಿಗೆ ಮೋಸವನ್ನ ಮಾಡುತ್ತಿವೆ. ಈಗ ಏರ್ ಇಂಡಿಯಾ ಹೆಸರಿನಲ್ಲಿ ನಕಲಿ ಆಫರ್ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಇತ್ತೀಚೆಗಷ್ಟೇ ಟಾಟಾ ಗ್ರೂಪ್ಗೆ ಸೇರ್ಪಡೆಗೊಂಡ ಏರ್ ಇಂಡಿಯಾ ಉಚಿತ ಟಿಕೆಟ್ ಆಫರ್ ನೀಡಿದೆಂಬ ಮಾಹಿತಿಯುಳ್ಳ ನಕಲಿ ಸಂದೇಶ ಹರಿದಾಡುತ್ತಿದೆ. ಈ ಸಂಬಂಧ ಸ್ಪಷ್ಟನೆ ನೀಡಿರುವ ತಾನು ಯಾವುದೇ ಈ ರೀತಿಯ ಆಫರ್ ನೀಡಿಲ್ಲ ಎಂದು ಹೇಳಿಕೊಂಡಿದೆ. ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಜಾಹೀರಾತಿನೊಂದಿಗೆ QR ಕೋಡ್ ಕೂಡ ನೀಡಲಾಗಿದೆ. ಮೂಲ ಮಾದರಿಯ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು QR ಕೋಡ್ ಮೂಲಕ ನೀಡಲಾಗಿದೆ. ಈ ಜಾಹೀರಾತಿನಲ್ಲಿ ಏರ್ ಇಂಡಿಯಾದ ಉಚಿತ ಟಿಕೆಟ್ ಬುಕಿಂಗ್ ಬಗ್ಗೆ ಹೇಳಲಾಗಿದೆ. ಬಿಲ್ಡರ್ AI ಕಂಪನಿಯ ಜಾಹೀರಾತು ಈ ಆಪ್ ಡೌನ್ಲೋಡ್ ಮಾಡುವವರಿಗೆ ಉಚಿತ ಏರ್ ಇಂಡಿಯಾ ಟಿಕೆಟ್ಗಳನ್ನು ಗೆಲ್ಲುವ ಅವಕಾಶವನ್ನು ನೀಡಿದೆ ಎಂದು ಹೇಳಿಕೊಂಡಿದೆ. ನೀವು ಕೂಡ ಇಂತಹ ಜಾಹೀರಾತನ್ನ ನೋಡಿದ್ದರೆ ಅದರಿಂದ ಅಂತರ ಕಾಯ್ದುಕೊಳ್ಳಿ ಎಂದು ಏರ್ ಇಂಡಿಯಾ ಹೇಳಿದೆ. ಯಾವುದೇ ಉಚಿತ ಟಿಕೆಟ್ಗಳನ್ನು ನಾವು ನೀಡುತ್ತಿಲ್ಲ ಎಂದು ವಿಮಾನಯಾನ ಸಂಸ್ಥೆ ಸ್ಪಷ್ಟನೆ ನೀಡಿದೆ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.